ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಬಹಳ ಪ್ರಮುಖವಾಗಿ ಸಹಾಯ ಮಾಡಿರ್ತಕ್ಕಂಥವ್ರು ಯಾರಿದ್ರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರನ್ನು ಮಾತ್ರ ಹೇಳ್ತಾ ಇದ್ದೀವಿ. ಹಾಗಾಗಿ ನಮ್ಮಂತ ಸಮುದಾಯಗಳ ಗುರುತಿಸ್ತಕ್ಕಂಥ ಅವತಾರ ಇದ್ದು ಆ ಕಾಲದಲ್ಲಿ ದೇವರಾಜ ಅರಸರು ಇದ್ದು ತದನಂತರ ಯಾರಾದ್ರೂ ಇದ್ರೆ ಆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಇರೋದ್ರಿಂದ ನಾವೆಲ್ಲರೂ ಕೂಡ ನಮ್ಮದೇ ಆದಂತಹ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದ ಸಮಯ ನಮ್ಮ ಕೈ ಬಂದಿದೆ. ಇಟ್ಸ್ ಟೈಮ್ ಟು ಗಿವ್ ಬ್ಯಾಕ್ ಟು ದ ಪರ್ಸನ್ ಹೂ ರಿಯಲಿ ವರ್ತ್ ಅಂತ ಮಾತಾಡ್ತೀವಿ. ಸಾಮಾಜಿಕ ನ್ಯಾಯದ ಪ್ರತಿಪಾದನೆ ಮಾಡ್ತಕ್ಕಂಥ, ಸಾಮಾಜಿಕ ನ್ಯಾಯದ ಅಧಿಕಾರವಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಈ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತ ಅವರ ಅನಿಸಿಕೆ ಅಲ್ಲ, ಈ ಕ್ಷೇತ್ರದ ಜನರ ಅನಿಸಿಕೆ, ಈ ಕ್ಷೇತ್ರದ ಹಿಂದುಳಿದ ವರ್ಗದ ಅನಿಸಿಕೆಯನ್ನು ಮಾತ್ರ ಹೇಳಿಕೆ ಬಯಸ್ತಾ ಇದ್ದೀನಿ. ಹಾಗಾಗಿ ಅವರು ಬಂದಿದ್ದೆ ಆದ್ರೆ ನಾವೆಲ್ಲರೂ ತುಂಬ ಸ್ವಾಗತ ಮಾಡಬೇಕಾಗ್ತದೆ. ಸ್ವಾಗತದ ಜೊತೆಗೆ ಹೆಚ್ಚಿನ ಮತಗಳನ್ನು ನೀಡಿ ಅವರು ರಾಜ್ಯದ ವಿಧಾನಸಭೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಅಂತಹ ಸಂದರ್ಭದಲ್ಲಿ ನನಗೆ ಬಂದಿರೋ ವಿಚಾರದಲ್ಲಿ ನಾನು ಆಕಸ್ಮಿಕವಾಗಿ ಬರ್ತೀನಿ ಅಂತ ಅದೇ ಮಿನಿಟ್ ರಾತ್ರಿ 6 ಗಂಟೆ 5-6 ಗಂಟೆಗೆ ನೋಡಿದಾಗ ಇಷ್ಟು ಜನರನ್ನ ಸೇರಿಸಿ ಎಲ್ಲರನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾರಾಯಣ ಸ್ವಾಮಿ ಅವರಿಗೆ, ಸುಧಾಕರ್ ಅವರಿಗೆ, ಸುರೇಶ್ ಅವರಿಗೆ ಎಲ್ಲರೂ ಕೂಡ ನಾನು ತುಂಬಿದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ಎಲ್ಲ ತಾಲೂಕಿನಿಂದ ಬಂದಿದ್ದೀರಲ್ಲ, ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಮಾತು ಹೇಳ್ತಾ ಇದ್ದೀನಿ. ಹಾಗಾಗಿ ನಾನು ಕೇಳ್ತಕ್ಕಂಥ ವಿಚಾರ ಇರ್ಬೋದು, ಮತ್ತೆ ಹಾಸ್ಟೆಲ್ಗಳನ್ನ ಕಟ್ಟಿದ ನಂತರ ಅದನ್ನ ಪ್ರಯೋಜನಕಾರಿಯಾಗಿ ಉಪಯೋಗಿಸ್ಕೊಳ್ಳಿಕ್ಕೋಸ್ಕರ 379 ಉಪಜಾತಿಗಳ ಸಂದರ್ಭದಲ್ಲಿ ನಮ್ಗಿರ್ತಕ್ಕಂಥ ಮೀಸಲಾತಿ ಕೇವಲ 4% ಮಾತ್ರ. ಯೋಚನೆ ಮಾಡಿ ನೋಡಿ, 1 ಕೋಟಿ ಇರ್ತಕ್ಕಂಥ ಜನರಿಗೆ ಕೇವಲ 4% ಸಂದರ್ಭದಲ್ಲಿ ನಾವಿನ್ನೂ ಕೂಡ ಗೊಂದಲಕ್ಕೆ ತೊಂದರೆ ಆಗದೇ ಇರ್ಬೋದು. ಆದ್ರೆ ಮೀಸಲಾತಿಯ ಭಾಗವಾಗಿರ್ತಕ್ಕಂಥ 2A ಇರ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಅನ್ನೋ ಮಾತನ್ನು ಹೇಳ್ತೀನಿ. ಹಾಗಾಗಿ ನಾನು ಸಂವಿಧಾನ ಆಶಯಗಳ ನಡೆಯಲ್ಲಿ ಎಲ್ಲರೂ ಕೂಡ ಮಕ್ಕಳ ಪ್ರತಿಪಾದನೆ ಮಾಡಿ ನಂದೇನು ಅಭ್ಯಂತರ ಇಲ್ಲ. ಕೊಡಿ ಅವರಿಗೆ ಪಶ್ಚಿಮ ಶಾಲೆಗಳಿರ್ಬೋದು, ಒಕ್ಕಲಿಗರು ಕೊಡಿ, ಅವ್ರು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ. ಆದ್ರೆ ಒಂದು ಮತ ತಿಳ್ಕೋಬೇಕಾಗ್ತದೆ, 2A ಇರ್ತಕ್ಕಂಥವ್ರು, ಕ್ಯಾಟಗರಿ 1 ಇರ್ತಕ್ಕಂಥ ಸಮುದಾಯಗಳು ಅದರ ಸವಾಲಾಗಿ ಸ್ವೀಕರಿಸ್ತಾರೆ. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬಹಳಷ್ಟು ವಿಚಾರ ನಡೀತಾ ಇದ್ದೀವಿ ನೋಡಿದ್ದೀವಿ. ನಮ್ಮ ಗೊಲ್ಲ ಸಮುದಾಯ ಇರ್ತಕ್ಕಂಥದ್ದು 40-45 ಲಕ್ಷ ಜನ ಇರ್ತಕ್ಕಂಥ ಈ ಸಮುದಾಯ ಹಲವಾರು ಜಿಲ್ಲೆಗಳಲ್ಲಿ ಇರ್ತಕ್ಕಂಥದ್ದು. ಕೋಲಾರದಲ್ಲಿರ್ಬೋದು, ತುಮಕೂರಲ್ಲಿರ್ಬೋದು, ಶಿರಾದಲ್ಲಿರ್ಬೋದು, ಚಿತ್ರದಲ್ಲಿರ್ಬೋದು, ಬೆಳಗಾವಿಯಲ್ಲಿರ್ಬೋದು, ಮಂಗಳೂರಲ್ಲಿರ್ಬೋದು, ಮೈಸೂರಲ್ಲಿ ಎಲ್ಲ ಕಡೆ ಇರ್ತಕ್ಕಂಥ ನಾವು ಸಮುದಾಯ ಯಾವ ಸ್ಥಿತಿಗತಿಯಲ್ಲಿ ಅಂತ ನೋಡಿದಾಗ ಬಹಳ ಶೋಚನೀಯ ಸ್ಥಿತಿಯಲ್ಲಿರ್ತಕ್ಕಂಥದ್ದು ಹೇಳಬೇಕಂದ್ರೆ ಬಹಳ ನೋವಿನ ಸಂಗತಿಯನ್ನು ಮಾತ್ರ ಹೇಳ್ತಾ ಇದ್ದೀವಿ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಬಹಳ ಹಿಂದಿರ್ತಕ್ಕಂಥ ಯಾವ್ದಾವ ಸಮುದಾಯ ಇದ್ರೆ ಅದು ಯಾದವ ಸಮುದಾಯ ಅಂತ ಹೇಳ್ತೀವಿ. ಯಾಕೆ ನಮಗೆ ನೋವು ಅಂತಂದ್ರೆ ಯಾದವ ಸಮುದಾಯ ಅಂತಂದ್ರೆ ಯದುವಂಶದಿಂದ ಬಂದಿರತಕ್ಕಂಥದ್ದು, ಇಡೀ ವಿಶ್ವದಲ್ಲಿ ಬಹಳ ಸೊಗಸಾದ ಆಡಳಿತ ಕೊಟ್ಟಂತಹ ಮತ್ತು ಯಾವಾಗ ಮೈಸೂರಿನ ಸಂಸ್ಥಾನ ಆಗ್ಬೋದು ಅಥವಾ ದೇವಗಿರಿಯಲ್ಲಿರ್ತಕ್ಕಂಥ ಸಂಸ್ಥಾನಗಳಾಗ್ಬೋದು ಅಥವಾ ಉತ್ತರ ಭಾರತದಲ್ಲಿರ್ತಕ್ಕಂಥ ಸಂದರ್ಭದಲ್ಲೂ ಯಾವಾಗಲೂ ಕೂಡ ಯದುವಂಶಿಕರು ಆಡಳಿತ ನಡೆದಾಗ ಶಾಂತಿ ಸುವ್ಯವಸ್ಥೆಯಿಂದ, ಸಹಬಾಳ್ವೆಯಿಂದ, ಸಮೃದ್ಧಿಯಿಂದ ಕೂಡಿರ್ತಕ್ಕಂತಹ ಒಂದು ಆಡಳಿತ ಕೊಟ್ಟಂತ ಯಾವ್ದಾದ್ರು ಇತಿಹಾಸ ಇದ್ರೆ ಅದು ಯದುವಂಶದಿಂದ ಬಂದಿರತಕ್ಕಂಥದ್ದು. ಅಂತಹ ವಂಶದಲ್ಲಿ ಬಂದಿರತಕ್ಕಂತಹ ನಾಡಿನ ಆಡಿರ್ತಕ್ಕಂಥ ವಂಶದರು ಇವತ್ತು ಇನ್ನೊಂದು ಮೀಸಲಾತಿಗೋಸ್ಕರನೋ, ಶಿಕ್ಷಣಕ್ಕೋಸ್ಕರನೋ, ಔದ್ಯೋಗಿಕೋಸ್ಕರನೋ ನಾವಿವತ್ತು ಭಿಕ್ಷೆ ಬಿಡ್ತಕ್ಕಂಥ ಕೆಲಸ ಬಂದಿದ್ರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು. ಒಟ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ಹಕ್ಕು ಬಾಧ್ಯತೆಗಳನ್ನ ಪ್ರತಿಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಅನುಭವವಾಗಿದ್ದು ಮಾತು ಹೇಳ್ತೇನೆ. ನನಗೆ ಕಾಂಗ್ರೆಸ್ ಪಕ್ಷ ಪಡ್ಕೊಟ್ಟ ಜವಾಬ್ದಾರಿಗಳನ್ನು ಕೊಟ್ಟಿರ್ತಕ್ಕಂಥದ್ದು. ನಾನೊಬ್ಬ ಯುವಕ ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ಕರ್ಕೊಂಡೋಗಿ ಒಬ್ಬ BMTCಗೆ ಅಧ್ಯಕ್ಷರಾಗಿ ಮಾಡಿದ್ದು ಇದೇ ಕಾಂಗ್ರೆಸ್ ಪಕ್ಷ, ಇದೇ ಸಿದ್ದರಾಮಯ್ಯವರ ಮಾತು ನಾನು ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಕೊಟ್ಟ ಜವಾಬ್ದಾರಿ ನಾನು ಮಾಡಿದ 45 ಡಿಪೋಗಳನ್ನ 257 ಸಲ ವಿಸಿಟ್ ಮಾಡಿ ಇವತ್ತು ಹೊಸಕೋಟೆಯಲ್ಲಿ ಕೂಡ ಯಾವ್ದು ಬಸ್ ಸ್ಟಾಪ್ ಆಗಿರೋದ್ರೆ ನನ್ನ ಟರ್ಮಲ್ಲಿ ಆಗಿರ್ತಕ್ಕಂಥ ವಿಚಾರ ಅಂತ ಮತ್ತೆ ಹೇಳ್ತೀವಿ. ಎಲ್ಲ ಕಡೆ ಕೂಡ ಅಭಿವೃದ್ಧಿ ಕಡೆ ಗಮನ ಕೊಡ್ತಕ್ಕ ಕೆಲಸವನ್ನು ಮಾಡಿದ್ವಿ. ಏಕೃಷ್ಣಪ್ಪನವರಿದ್ದಾಗ ಕಾಂಗ್ರೆಸ್ ಪಕ್ಷ ಅವರ ಮಂತ್ರಿಗಳು ಮಾಡಿದ್ರು. ಇಡೀ ರಾಜ್ಯ ಟೂರ್ ಮಾಡಿ ಎಲ್ಲ ಯಾದವ ಸಂಘಗಳಿಗೆ ಹಾಸ್ಪಿಟಲ್ಗಳನ್ನ ಕಟ್ಕೊಡ್ತಕ್ಕಂಥ ಕೆಲಸ, ನಿವೇಶನಗಳನ್ನು ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡಿದ್ರು. ಈಗ ಆ ಕೆಲಸ ನನ್ನ ಹೆಗಲ ಮೇಲೆ ಇದೆ ಅಂತ ನಾನು ಭಾವಿಸಿದ್ದೇನೆ. ಆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದಂದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಈಗಿನ ಪರಿಸ್ಥಿತಿ ನೋಡಿದಾಗ, ರಾಜಕೀಯ ವಿಚಾರಗಳನ್ನ ಅವಲೋಕನ ಮಾಡಿ ನೋಡಿದಾಗ ನಾವು ರಾಜಕೀಯ ಶಕ್ತಿಯನ್ನು ಪಡ್ಕೊಳ್ತಕ್ಕಂಥದ್ದು ಅನಿವಾರ್ಯ ಮಾತನ್ನು ಹೇಳ್ತೀನಿ. ಯಾದವರಿಗೆ ರಾಜಕೀಯ ಶಕ್ತಿನ ಕೊಡಬೇಕು ಮತ್ತು ಅದು ಗ್ರಾಮ ಪಂಚಾಯತ್ ಹಿಡಿದು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಲೋಕಸಭಾ ಇರ್ಬೋದು ಅಥವಾ ಅಸೆಂಬ್ಲಿ ಇರ್ಬೋದು, ನಮ್ಮ ಹಕ್ಕನ್ನ ಪ್ರತಿಪಾದನೆ ಮಾಡ್ತಕ್ಕಂಥ ನಾಯಕತ್ವವನ್ನು ಗುರುಸ್ತಕ್ಕಂಥ ಕೆಲಸವನ್ನ ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಮಾತಾಡ್ತೀನಿ. ನನಗೆ ಯಾವ ಸ್ವಾರ್ಥನೂ ಇರ್ತಕ್ಕಂಥ ಪ್ರಶ್ನೆ ಇಲ್ಲ. ನಾನು ಯಾವ ಕ್ಷೇತ್ರದಲ್ಲಿ ನನಗೆ MLA ಮಾಡಿದ್ದೆ ಕೇಳ್ತಕ್ಕಂಥದ್ದಲ್ಲ. ನನಗೆ ಕೊಟ್ಟಿರ್ತಕ್ಕಂಥ ವಿಧಾನ ಪರಿಷತ್ ಸ್ಥಾನವನ್ನು ಉಪಯೋಗಿಸಿಕೊಂಡು ಪಕ್ಷದಲ್ಲಿರ್ತಕ್ಕಂತಹ ಗಟ್ಟಿ ಆಡಳಿತ ನಿಲುವನ್ನು ನಾನು ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ಒಟ್ಟಿಗೆ ಬೆಳೆದಿರ್ತಕ್ಕಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಇದ್ರೂ ಚಿಂತೆ ಇಲ್ಲ. ಯುವಕರಿಗೆ ನಾಯಕತ್ವ ಗುಣ ಇದ್ರೆ ಅವನ ಬೆಳೆಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ, ಪೋಷಣೆ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅನ್ನೋ ಮಾತು ಹೇಳ್ತೀನಿ. ಯಾವಾಗ ನಾವು ರಾಜಕೀಯ ಆಕಸ್ಮಿಕವಾಗಿ ನಾನು ಹಾಗೆ ಹೇಳಿದೆ ನೋಡಿ, ನನ್ನ ಜವಾಬ್ದಾರಿ ಇದೆ. ನಾನು ಕೋಲಾರ, ಯಾಕಂದ್ರೆ ಬೆಂಗಳೂರಿಗೆ ಹತ್ತಿರ ಇರ್ತಕ್ಕಂಥ ಕೋಲಾರ ಜಿಲ್ಲೆಯಲ್ಲಿ
ನಾನು ಇಡೀ ರಾಜ್ಯದಲ್ಲಿ ಓಡಾಡಬೇಕು, ಯಾದವ ಸಮುದಾಯದ ಮತ್ತು ಹಿಂದುಳಿದ ಬಹಳ ಪ್ರೀತಿಯಿಂದ ಬರ್ತೀನಿ ಅಂತ ಒಪ್ಕೊಂಡೆ. ಅದು ವಿಶೇಷತೆ ಏನು ಅಂತಂದ್ರೆ, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತಹ 5 ವರ್ಷಗಳ ಕಾಲ ಕೊಟ್ಟಂತಹ ಎಲ್ಲ 165 ಭರವಸೆಗಳನ್ನು ಈಡೇರಿಸಿರ್ತಕ್ಕಂತಹ ಹಿಂದುಳಿದ ವರ್ಗದ ನೇತಾರರಾಗಿರ್ತಕ್ಕಂತಹ ದೇವರಾಜ ಅರಸರಾದ ನಂತರ ಈ ರಾಜ್ಯದಲ್ಲಿ ಸತತವಾಗಿ 5 ವರ್ಷಗಳ ಕಾಲ ಸ್ಟೇಬಲ್ ಗವರ್ಮೆಂಟ್ ಕೊಟ್ಟಂತಹ ಧೀಮಂತ ನಾಯಕ ಸಿದ್ದರಾಮಯ್ಯನವರು 9 ತಾರೀಕು ಕೋಲಾರಕ್ಕೆ ಬರ್ತಾರೆ. ನನಗೆ ಆ ಜವಾಬ್ದಾರಿಯನ್ನು ಕೊಡ್ತಾರೆ. ನೀವು ಕೇವಲ ಯಾದವರಲ್ಲ, ಅಲ್ಲಿರ್ತಕ್ಕಂಥ ಎಲ್ಲ ಹಿಂದುಳಿದವರನ್ನ ಭೇಟಿಯಾಗಿ ಅವರ ಸಮಸ್ಯೆಗಳಿಗೆ ಧ್ವನಿ ಹಾಕಬೇಕಂತ ಕೆಲಸ ಮಾಡ್ಬೇಕಂತ ಹೇಳಿದಾಗ ಬಹಳ ಆತ್ಮವಿಶ್ವಾಸದಿಂದ ಬರ್ತೀನಿ ಅಂತ ಮಾತು ಹೇಳಿದೆ. ಅದು ನನಗೆ ಅದೃಷ್ಟ ಏನಂತಂದ್ರೆ, ಅಲ್ಲೇ ಇದ್ದಂತ ಯಾದವರು ಇರ್ತಾರೆ, ಮೊದಲು ಯಾದವ ಸಂಘಕ್ಕೆ ಬರಬೇಕು ಸರ್, ನಮ್ಮ ಸಂಸ್ಕಾರವನ್ನು ಸ್ವೀಕಾರ ಮಾಡಿ ತದನಂತರ ನೀವು ಬೇರೆ ಕೆಲಸ ನೋಡ್ಬೇಕು ಅಂತ ಹೇಳಿದಾಗ ಬಹಳ ಅಭಿಮಾನದಿಂದ ಕೇಳ್ತಾ ಇದ್ದೀನಿ. ನನ್ನ ಅದೃಷ್ಟ ನೀವೆಲ್ಲರ ಆಶೀರ್ವಾದ ಪಡ್ಕೊಳ್ಳಿಕ್ಕೆ, ನೀವೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಕಾರಣಕ್ಕೋಸ್ಕರ ನೀವೆಲ್ಲರ ಪಾದಾರಗಳಿಗೆ ನಮಸ್ಕರಿಸಿ ನಾನು ಇವತ್ತು ಕೋಲಾರ ಜಿಲ್ಲೆಗೆ ಬಂದಿದ್ದೀನಿ ನನ್ನ ಮಾತುಕತೆ. ನಾನು ಅರಾಯಿ ಆಗ್ತಿದ್ದೀನಿ ನನ್ನ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನನಗೆ ಎಷ್ಟು ದೊಡ್ಡ ದೊಡ್ಡ ಗಾರ್ಲೆಂಡ್ ಹಾಕಿದ್ರು ಅಷ್ಟು ದೊಡ್ಡ ಜವಾಬ್ದಾರಿ ನನ್ನ ಹೆಗಲಿಗೆ ಒತ್ತಿದ್ದೀನಿ ಅಂತ ಜವಾಬ್ದಾರಿನ ನಾನು ಸ್ವೀಕಾರ ಮಾಡಿದ್ದೇನೆ. ಅದರ ಸವಾಲಾಗೂ ಸ್ವೀಕರಿಸ್ತೀನಿ ನನ್ನ ಮಾತನ್ನು ಕೂಡ